ಇಲ್ಲ ಇಲ್ಲ ಅವ್ರು ನೋಡುಗರು ಇಲ್ಲಿ ಇಲ್ಲ ಇಲ್ಲಿ ಈ ಥರ ತಳಿ ತಕ್ಕೋ ತಕ್ಕೋ ಬೇಗ ತಕ್ಕೋ ಬೇಗ ತಕ್ಕೋ ಬೇಗ ತಕ್ಕೋ ಬೇಗ ತಕ್ಕೋ ಇಲ್ಲ ಮೇಡಮ್ ಇಲ್ಲಿ ಹೇರ್ ಆಯಿಲ್ ಎಲ್ಲಿ ಸಿಗುತ್ತೆ ಮೇಡಮ್ ಈ ಥರ ಕೂದಲಾಗಕ್ಕೆ ನಿಮ್ಮದು ಅಲ್ಲಿ ಸಿಗುತ್ತೆ ಸರ್. ಯಾವ್ದು ಕಡೆ ಮೇಡಮ್ ಆ ಕಡೆನಾ ನಿಮ್ಮ ಆಫೀಸ್ ಇದೆ. ನಾವು ಸ್ನೇಹಿತರ ಎಲ್ಲಿದ್ದೀವಿ ಅಂದರೆ ಇಲ್ಲೊಂದು ಫೇಕ್ ಆಯಿಲ್ ಫ್ಯಾಕ್ಟ್ರಿಯಲ್ಲಿ ಬಂದಿದ್ದೀವಿ. ಫೇಕ್ ಆಯಿಲ್ ಮಾಡ್ತಾವ್ರೆ. ಈಗ ಒಳಗೆ ಮಾಡ್ತಾರೋ ಫೇಕ್ ಹೆಂಗೆ ಮಾಡ್ತಾವ್ರೆ ಅಂತ ನೋಡೋಣ ಬನ್ನಿ, ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಇಲ್ಲೆಲ್ಲ ಫೇಕ್ ಮಾಡ್ತಾವ್ರೆ ಆಯಿಲು. ಫೇಲ್ ಫ್ಯಾಕ್ಟ್ರಿ ಇದು ಎಲ್ಲ. ಮೇಡಮ್ ನಿಮ್ಮ ಹತ್ರ ಆಯಿಲ್ ತಗೊಂಡಿದ್ವಿ, ಇವೆಲ್ಲ ಫೇಕ್ ಆಯಿಲ್ ಮಾಡ್ತಾ ಇದ್ದೀರಂತಲ್ಲ ನೀವು, ಏನಕ್ಕೆ ಈ ಥರ ಎಲ್ಲ ಮಾಡ್ತಾ ಇರೋದು? ನಮ್ದಲ್ಲ ಇದು ಫೇಕ್ ಡೂಪ್ಲಿಕೇಟು. ಬೈ ಒನ್ ಗೆಟ್ ಒನ್ ತೊಗೊಂಡ್ರೆ ಇದೆಲ್ಲ ಫೇಕ್ ಬರುತ್ತೆ. ನಮ್ಮದು ಒರಿಜಿನಲು ನೋಡಿ, 108 ಗಿಡಮೆಲ್ಲ ಹಾಕಿ ಕಾಯಿಸಿ ತೆಗ್ದಿರೋದು. ಇದು ನಮ್ಮದು ಒರಿಜಿನಲ್. ಇದು ನಮ್ಮ ವೀಡಿಯೋಸ್ನೆಲ್ಲ ಹಾಕ್ಬಿಟ್ಟು ಬೈ ಒನ್ ಗೆಟ್ ಒನ್ ಹಾಕಿ ಎಲ್ಲ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ನೀರು ತುಂಬಿಟ್ಟು ಮಾಡ್ತಾ ಇದರಲ್ಲಿ ನೀವು ತೊಗೋಬೇಡಿ, ಇದು ತುಂಬ ಮೋಸ ಇದೆ ಇದು. ತಗೊಂಡಿದ್ದು ವೇಸ್ಟ್ ಮೇಡಮ್, ಇದು ಇದು ಫೇಕ್ ವೇಸ್ಟ್ ಮೇಡಮ್. ಸರ್, ಇದು ತುಂಬ ಫೇಕು, ಬಿಸಾಕ್ಬಿಡಿ. ಇದು ನೀವು ಯೂಸ್ ಇದರಿಂದ ಸೈಡ್ ಮಾಡೋದು ಎಫೆಕ್ಟ್ಸ್ ಏನಾಗಲ್ಲ ಮೇಡಮ್? ಇದರಲ್ಲಿ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ. ಇರೋ ಕೂದಲೆಲ್ಲ ಉದುರೋಗ್ಬಿಡುತ್ತೆ. ಇದು ಬ್ಲ್ಯಾಕ್ ಓನ್ಲಿ ಕಪ್ಪು ಕಲರ್ ಥರ ನೀರು ಮಾರ್ತಾ ಇದ್ದಾರೆ. ಇದು ತೊಗೊಳಕ್ಕೆ ಹೋಗ್ಬೇಡಿ, ಇದು ತುಂಬ ಮೋಸ ಇದೆ. ಇದು ಹಾಗಾದ್ರೆ ಒರಿಜಿನಲ್ ಯಾವ್ದು ಮೇಡಮ್? ಒರಿಜಿನಲ್ ನಮ್ದು ನೋಡಿ 108 ಗಿಡಮೂಲಿಕೆ ಎಲ್ಲ ಹಾಕಿ ಕಾಯಿಸಿ ತೆಗ್ದಿರೋದು. ಇಲ್ಲಿ ನೋಡಿ, ಇದು ನಮ್ಮದು ಒರಿಜಿನಲ್. ಮೇಡಮ್ ನಿಮ್ದು ಒರಿಜಿನಲ್ ಎಲ್ಲಿರೋದು? ನಮ್ಮದು ಇದೆ ಸೇಮ್ ಅರ್ಧ ಲೀಟ್ರಿಂದನೇ ಸ್ಟಾರ್ಟಿಂಗ್ ಆಗೋದು ನಮ್ಮ ಹತ್ರ. ಇಂಥದ್ದು ಚಿಕ್ಕ ಚಿಕ್ಕ ಬಾಟ್ಲಿ ಸಿಗೋದಿಲ್ಲ ನಮ್ಮದು. 100% ನ್ಯಾಚುರಲ್ ಒರಿಜಿನಲ್ ಇದೆ. ಓಪನ್ ಮಾಡಿದ್ರೆ ಸ್ಮೆಲ್ ಬೇರೆ ಸ್ಮೆಲ್ ನಮ್ಮದು ನೋಡಿ ಸರ್, ನಿಮಗೆ ಸ್ಮೆಲ್ ಕೂಡ ಕೊಡ್ತೀನಿ ತಗೊಳ್ಳಿ. ಎಲ್ಲ ಗಿಡ ಮಿಲ್ಕದು. ಇದರಲ್ಲಿ ಯಾವುದೇ ಪರ್ಫ್ಯೂಮ್ ಕೂಡ ಯೂಸ್ ಮಾಡಿಲ್ಲ ನಾವು. ನ್ಯಾಚುರಲ್ಗೆ ಹೇಗೆ ಕಾಯಿಸಿ ತೆಗ್ದಿದ್ದೋ ಅದೇ ರೀತಿಯಲ್ಲಿ ಇದೆ ಇದು. ತುಂಬ ನ್ಯಾಚುರಲ್ ಆಗಿದೆ. ಇದು ಡೂಪ್ಲಿಕೇಟ್, ತುಂಬ ಫೇಕ್. ಇದು ತೊಗೊಳಕ್ಕೆ ಹೋಗ್ಬೇಡಿ, ಫೋನ್ ನಂಬರ್ ಏನು ಇರೋದಿಲ್ಲ. ನಮ್ಮ ಬಾಟಲ್ಸ್ ಮೇಲೆ 4 ಫೋನ್ ನಂಬರ್ ಇರುತ್ತೆ, 4 ಫೋನ್ ನಂಬರ್ ಇರುತ್ತೆ, ನಮ್ದು ಅಡ್ರೆಸ್ ಇದೆ, ಹೌ ಟು ಯೂಸ್ ಇದೆ, ಎಲ್ಲ ಇರುತ್ತೆ. ಇದೇ ಒರಿಜಿನಲ್ಲು. ಇದು ಬಿಟ್ಟು ಬೇರೆ ಯಾವುದು ತೊಗೊಳಕ್ಕೆ ಹೋಗಬೇಡಿ. ಹಾಗಾದ್ರೆ ನೀವು ಹೆಂಗೆ ತಯಾರಿಸ್ತೀರ ಅದು ಸ್ವಲ್ಪ ತೋರಿಸ್ಕೊಡ್ತೀರಾ ಮೇಡಮ್? ಒರಿಜಿನಲ್ ಅಲ್ವಾ ನಿಮ್ಮದು? ನಿಜವಾಗ್ಲೂ ತೋರಿಸ್ತೀವಿ, ಬನ್ನಿ ಬನ್ನಿ ಸರ್, ಬನ್ನಿ ನೋಡಿ. ಇದೆಲ್ಲ 108 ಗಿಡಮೂಲಿಕೆ ಎಲ್ಲ ಹಾಕಿ, ಇದು ಬರೀ ಒಣಗಿರೋದು. ಇದ್ರ ಜೊತೆಗೆ ಹಸಿದು ಕೂಡ ಮಿಕ್ಸ್ ಮಾಡ್ತೀವಿ ನಾವು. ಇದು ಹಸಿದು ಮತ್ತು ಒಣಗಿದು ಎರಡು ಮಿಕ್ಸ್ ಮಾಡಿ ಇದು ನೋಡಿ, ಇದೇ ರೀತಿ ನಾವು ಕಾಯಿಸಿ ತೆಗ್ದಿರೋದು ಎಣ್ಣೆ ಇದು. ಇದು ಹಾಕೋದ್ರಿಂದ ನಿಮಗೆ ಉದ್ರೋದು, ಹೊಟ್ಟು, ಡ್ಯಾಂಡ್ರಫು ಎಲ್ಲ ಕಡಿಮೆ ಆಗುತ್ತೆ. ಉದ್ದ ಕೂದಲಾಗುತ್ತೆ, ದಟ್ಟ ಕೂದಲಾಗುತ್ತೆ, ಮಂದ ಕೂದಲಾಗುತ್ತೆ. ಲೇಡೀಸು, ಜೆಂಟ್ಸು, ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ಎಲ್ಲರೂ ಯೂಸ್ ಮಾಡೋವಂಥ ಪ್ರಾಡಕ್ಟ್ ಇದು. ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಟೋಟಲ್ ಎಷ್ಟು ಪ್ರಾಡಕ್ಟ್ಸ್ ಹಾಕಿರ್ತೀರಾ ಮೇಡಮ್? ಸರ್ ಇದರಲ್ಲಿ ಟೋಟಲ್ ಅಂದರೆ 108 ಗಿಡಮೂಲಿಕೆ ಹಾಕಿರ್ತೀವಿ. ಅದಕ್ಕಿಂತ ಜಾಸ್ತಿ ಮಿಕ್ಸ್ ಆಗುತ್ತೆ, ಅದು ಅದರಲ್ಲಿ ಹಾಕಿರ್ತೀವಿ ನಾವು. ಮೇಡಮ್ ಇದು ಆಯಿಲ್ ತಯಾರಿಕೆ ಎಷ್ಟು ದಿನ ಬೇಕಾಗುತ್ತೆ ಮೇಡಮ್ ಇವೆಲ್ಲ ಮಿಕ್ಸ್? ಸರ್ ಇದು ಮಿಕ್ಸ್ ಮಾಡಿ ಇದು ಹಾಕಿ ತಯಾರು ಮಾಡೋಕ್ಕೆ 12 ಗಂಟೆ ತೊಗೊಳುತ್ತೆ ಟೈಮಿಂಗ್ಸು. ಕುದಿಸಿ ತೆಗ್ಸೋದ್ರಲ್ಲಿ 12 ಗಂಟೆ ಆಗುತ್ತೆ. ಇದೆಲ್ಲ ನಾವೆಲ್ಲ ಕಲೆಕ್ಟ್ ಮಾಡೋಕ್ಕಂತೂ 3 ತಿಂಗಳಾಗುತ್ತೆ ನಮಗೆ. ಇವೆಲ್ಲ ನ್ಯಾಚುರಲ್? ಇದೆಲ್ಲ ನ್ಯಾಚುರಲ್. ಇಲ್ಲ ಇಲ್ಲ ತೊಗೊಳ್ಳಲ್ಲ. ಇದು ನ್ಯಾಚುರಲ್ಗೆ ನಾವೇ ಕೈಯಿಂದ ಎಲ್ಲ ತೆಗೆದ್ಬಿಟ್ಟು ಒಣಗಿಸಿ ನಾವೇ ಹಾಕಿ ಮಾಡಿ ತಯಾರು ಮಾಡೋದು ಇದು. ಹೌದು. ಇದು ಜೆಂಟ್ಸ್ ಎಷ್ಟು ತಿಂಗಳು ಹಚ್ಚಬೇಕು ಮೇಡಮ್? ಜೆಂಟ್ಸ್ಗೆ 3 ತಿಂಗಳು ಯೂಸ್ ಮಾಡಿ, ಲೇಡೀಸ್ಗೆ 6 ತಿಂಗಳು ಯೂಸ್ ಮಾಡಿ. ಇದು ನೋಡಿ 6 ತಿಂಗಳು ಯೂಸ್ ಮಾಡಿ. ನಮ್ಮ ಥರನೇ ಉದ್ದ ದಟ್ಟ ಮಂದವಾಗಿ ಬೆಳೆಯುತ್ತೆ. 6 ತಿಂಗಳು ಕೂದಲು ನೋಡಿ. ಅದು 6 ಮಂತ್ ಸರ್ ಇದು. ಓಕೆ, 6 ಮಂತ್ ಹಿಂಗೆ ಬರುತ್ತೆ. ಹಿಂಗೆ ಬರುತ್ತೆ ಸರ್. ಎಷ್ಟು ಹಚ್ಬೇಕು ಲೇಡೀಸ್? ಇಂಥದ್ದು ಲೇಡೀಸ್ಗೆ 2 ಬಾಟ್ಲಿ ಯೂಸ್ ಮಾಡಿ, ಜೆಂಟ್ಸ್ಗೆ 1 ಬಾಟ್ಲಿ ಯೂಸ್ ಮಾಡಿದ್ರೆ ಸಾಕು. ಹೇರ್ ಫಾಲ್ ಎಲ್ಲ ಕಮ್ಮಿ ಆಗುತ್ತೆ ವಿತಿನ್ ನಿಮಗೆ 5 to 10 ಡೇಸಲ್ಲಿ ಹೇರ್ ಫಾಲ್ ಎಲ್ಲ ಸ್ಟಾಪ್ ಆಗುತ್ತೆ. ಲೇಡೀಸ್ಗೆ ಯೂಶಲಿ ಪ್ರೆಗ್ನೆನ್ಸಿ ಆದ್ಮೇಲೆ ಸ್ವಲ್ಪ ಹೇರ್ ಫಾಲ್. ಹೌದು ಸರ್. ಅದಕ್ಕೆ ಏನಾದರೂ ಸೊಲ್ಯೂಷನ್ ಸಿಗುತ್ತೆ? ಹೌದು ಸರ್, ಇದು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಲೇಡೀಸ್ಗೆಲ್ಲ ಡೆಲಿವರಿ ಆಗ್ಬಿಟ್ಟು ಎಲ್ಲ ಹೇರ್ ಫಾಲ್ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಬಾಡಿ ತುಂಬ ವೀಕ್ನೆಸ್ ಆಗಿರುತ್ತೆ ಅವ್ರದ್ದು. ಇದು ಯೂಸ್ ಮಾಡಿ ನಿಮಗೆ ಬೇರಿಂದಲೇ ಶಕ್ತಿ ಕೊಡುತ್ತೆ, ಬೇರ್ಗಳಿಗೆಲ್ಲ ಶಕ್ತಿ ಕೊಡುತ್ತೆ. ಉದುರೋದು ಕಡಿಮೆ ಆಗುತ್ತೆ, ದಟ್ಟ ಉದ್ದ ಮಂದವಾಗಿ ಕೂದಲು ಬೆಳವಣಿಗೆ ಆಗುತ್ತೆ. ಜನರಲ್ ಆಗಿ ಮೇಡಮ್ ಆಯಿಲ್ ಹಚ್ಚಿದ್ರೆ ಸ್ವಲ್ಪ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ, ನಿಜ? ಹೌದು, ಡೀಪ್ ಸ್ಲೀಪ್ಗೆ ತುಂಬ ಒಳ್ಳೆಯದು ಇದು. ಡೀಪ್ ಸ್ಲೀಪ್ಗೆ ತುಂಬಾನೇ ಒಳ್ಳೆಯದು. ನಿದ್ದೆ ಬರಲ್ಲ, ಟೆನ್ಷನ್ ಇರುತ್ತೆ, ಕಣ್ಗಡೆ ಕಪ್ಗಳೇ ಅದು ನಿದ್ದೆ ಬಂದಿಲ್ಲ ಅಂದರೆ ಕಣ್ಗಳೆಲ್ಲ ಕಪ್ಪಾಗ್ಬಿಡುತ್ತೆ. ಅಂಥವ್ರಿಗೆಲ್ಲ ಇದು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಡೀಪ್ ಸ್ಲೀಪ್ ಆಗುತ್ತೆ. ನಿಮ್ಮದು ಬಾಡಿ ಹೀಟ್ ತೆಗಿಯುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಯೂಶಲಿ ಮೇನ್ಸ್ ಕೆಲವೊಂದು ಫ್ಯೂ ಎಲ್ಲ ಅಂತ ಹೇಳಕ್ಕಾಗಲ್ಲ, ಫ್ಯೂ ಇಂಗ್ರೀಡಿಯೆಂಟ್ಸ್ ಹೇಳ್ಬೋದಾ ಮೇಡಮ್? ಏನೇನು ಹಾಕ್ತೀರಾ ಅಂತ? ಹೌದು ಸರ್, ಹೇಳ್ತೀವಿ. ಬ್ರಾಹ್ಮಿ ಅವೆಲ್ಲ ಏನೋ ಇರುತ್ತಲ್ಲ? ಹೌದು ಸರ್, ಇದೆಲ್ಲ ಬ್ರಹ್ಮಿ ಇದೆ, ಅಲ್ವೇರಾ ಹಾಕ್ತೀವಿ. ಅಲೋವೆರಾನು ಹಾಕ್ತೀರಾ ಮೇಡಮ್? ಅಲ್ವೇರಾ, ಭೃಂಗರಾಜ, ನೀಲಾಂಬರಿ ಇದು ಹಸಿದು ಹಾಕ್ತೀವಿ. ಅಲ್ವೇರಾ ಹಸಿದು ಹಾಕ್ತೀವಿ, ಪುಡಿ ಮಾಡಕ್ ಹೋಗೋದಿಲ್ಲ. ಇದೆಲ್ಲ ಒಣಗಿರೋದು. ಒಣಗಿರೋದ್ ಜೊತೆಗೆ ಹಸಿದನ್ನು ಯೂಸ್ ಮಾಡ್ತೀವಿ ನಾವು. ಹಸಿದು ಅಂದ್ರೆ ನೀಲಾಂಬರಿ, ಭೃಂಗರಾಜು ಅದೆಲ್ಲ ಯೂಸ್ ಮಾಡ್ತೀವಿ. ಧಾರವಾಡ ಅದೆಲ್ಲ ಹಾಕ್ತೀವಿ. ಹಸಿ ವೆಜಿಟೇಬಲ್ಸ್ ಯೂಸ್ ಮಾಡ್ತೀರಾ? ಹೌದು ಸರ್, ಇದು ಬರೀ ಒಣಗಿರೋದು, ಜಸ್ಟ್ ಇದು ಒಣಗಿರೋದು. ಅದರ ಜೊತೆಗೆ ನಾವು ಹಸಿದನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ. ಅಲ್ವೇರಾ, ಆಮ್ಲ, ಅರ್ವೆಲ,
ಮತ್ತು ಇದು ನಮ್ಮ ಕರ್ವೆ ಸೊಪ್ಪು ಅದೆಲ್ಲ ಕಾಡು ಕರ್ವೆ ಸೊಪ್ಪು. ಹೌದು, ನೀವು ಯಾವುದು ಪರ್ಚೇಸ್ ಮಾಡಲ್ಲ, ಯಾವುದು ಪರ್ಚೇಸ್ ಮಾಡಲ್ಲ. ಇನ್ನು ಅಗ್ರೊಳಗೆ ಬಂದ್ಬಿಡೋದು ಬೇಜಾನಾಗಿ ಸಿಗತ್ತೆ ನಮಗೆ. ಹೌದು, ನೋಡೋಣ ಬನ್ನಿ ಮೇಡಮ್. ಬನ್ನಿ ಸರ್, ಹೇಗೆ ತಯಾರು ಮಾಡ್ತೀನಿ ತೋರಿಸ್ತೀವಿ ಬನ್ನಿ ಸರ್. ಹೇಳಿ ಸರ್, ಆಯಿಲ್ ರೆಡಿ ಮಾಡ್ತಾ ಇದ್ದೀರಾ? ಹೌದು ಸರ್, ತುಂಬ ಚೆನ್ನಾಗಿದೆ ನೋಡಿ ಸರ್. ನೀವು ಫುಲ್ ಕಮ್ಮಿಗೆ ಸಿಗುತ್ತೆ. 100 ರೂಪಾಯಿ, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಆ ಥರ ಫೇಕ್ ಎಣ್ಣೆ ತೊಗೋಬೇಡಿ. ನಿಮಗೆ ಒರಿಜಿನಲ್ ಬೇಕಾ, ಡೈರೆಕ್ಟ್ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದಕ್ಕೆ ಫೋನ್ ಮಾಡಿ. 1/2 ಲೀಟ್ರ್ ಆಯಿಲ್ ಸಿಗುತ್ತೆ. ಒಂದು 1/2 ಲೀಟ್ರಿಂದ ಶುರು ಎಷ್ಟಾದ್ರು ತರಿಸ್ಕೋಬೋದು. 100% ಗ್ಯಾರಂಟಿ. ನಮ್ಮ ಎಣ್ಣೆ ಹಚ್ಚೋದ್ರಿಂದ ನಿಮಗೆ 100% ಬೆನಿಫಿಟ್ ಇದೆ. ಡ್ಯಾಂಡ್ರಪ್ ಇರಲ್ಲ, ಹೇರ್ಫಾಲ್ ಇರಲ್ಲ, ತಲೆಯಲ್ಲಿ ಸಣ್ಣ ಸಣ್ಣ ಗುಳ್ಳೆ ಇರಲ್ಲ, ಗಾಯ ಇರಲ್ಲ. ತುಂಬ ಕೂದಲು ಎಲ್ಲಿಂದ ಕೂದಲು ಬಿದ್ದೋಯ್ತು, ಇವಾಗ ಬೋರ್ಡ್ನೆಸ್ ಆದರೂ ಬೇರು ಒಳಗೆ ಇರುತ್ತೆ. ಅದಕ್ಕೆ ಹೊಸ ಕೂದಲು ಬರೋಕ್ಕೆ ನಿಮಗೆ ಶಕ್ತಿ ಇರಲ್ಲ. ನಾವು ಬೆಳಗ್ಗೆ ಎದ್ದು ಮಗಗೆ ತೊಳೆದು ನಾಷ್ಟ ಮಾಡಿದ್ರೆ ಶಕ್ತಿ ಬರೋದು. ಅದೇ ರೀತಿಯಲ್ಲಿ ಈ ಎಣ್ಣೆ ಹಾಕಿದ್ರೆ ನಿಮ್ಮ ಕೂದಲಿಗೆ ಒಳ್ಳೆ ಶಕ್ತಿ ಬರ್ತದೆ, ಮಂದದಟ್ಟವಾಗಿ ಉದ್ದವಾಗಿ ಬೆಳೀತಾ ಇರ್ತದೆ. ಜೆಂಟ್ಸ್ಗೆ ಸ್ವಲ್ಪ ಬಿಯರ್ಡ್ ಪ್ರಾಬ್ಲಮ್ಸ್ ಇರುತ್ತೆ. ಬಿಯರ್ಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದರಿಂದ ಏನಾದರೂ? 100% ಆಗುತ್ತೆ ಸರ್. 100% ಆಗುತ್ತೆ. ಎಲ್ಲಿಂದ ಕೂದಲು ಬರೋದೇ ಇಲ್ಲ ಒಬ್ಬೊಬ್ಬರಿಗೆ. ಲೇಡೀಸ್ ಥರನೇ ಹಂಗಿರ್ತಾರೆ. ಇವಾಗ 100% ಕರೆಕ್ಟಾಗಿ ಮಸಾಜ್ ಮಾಡೋದ್ರಿಂದ ಹೊಸ ಕೂದಲೆಲ್ಲ ಬರ್ತದೆ. ಆಮೇಲೆ ಸರ್, ಕೆಲವೊಂದು ಜೆಂಟ್ಸ್ಗೆ ಟೋಟಲಿ ಬ್ಯಾಲ್ನೆಸ್ ಆಗಿರುತ್ತೆ, ವಾಪಸ್ ರಿಕವರ್ ಆಗುತ್ತೆ. ಹಾಂ ಸರ್, 100% ಆಗುತ್ತೆ. ನೋಡಿ, ಫುಲ್ ಕೂದಲು ಬಿದ್ದೋಗಿ ಬಾಣ್ಲಿ ಈ ಥರ ಇದ್ರೆ ಡೌಟ್ ಇರುತ್ತೆ. ಇವಾಗ ಹಾಫ್ ಕೂದಲು ಬಿದ್ದೋಗುತ್ತೆ, ಅರ್ಧ ಕೂದಲು ಹಂಗೆ ಇರುತ್ತೆ. ಚಿಕ್ಕ ಕೂದಲು ಇರುತ್ತೆ, ಆ ಕೂದಲಿಗೆ ಬೆಳೆಯೋ ಶಕ್ತಿ ಇರಲ್ಲ. ಒಬ್ಬೊಬ್ಬರು ಅದು ಆ ಎಣ್ಣೆ ಈ ಎಣ್ಣೆ ಅದು ಒಂದು 10-15 ಥರದ್ದು ಎಣ್ಣೆ ತೊಗೊಂಡು ಹಾಕಿ ಸುಸ್ತಾಗಿರ್ತಾರೆ. ಅಂಥವ್ರು ಯಾವ ಮೆಡಿಕಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಬನ್ನಿ, ಇಲ್ಲಿ ಬನ್ನಿ. 100% ನಿಮಗೆ ಸೊಲ್ಯೂಷನ್ ಇದೆ. 100% ಸೊಲ್ಯೂಷನ್ ಇದೆ. ಇಲ್ಲಿ ನೋಡಿ, ನಮ್ಮ ಫೋನ್ ನಂಬರ್ ಇದೆ. ಈ ಫೋನ್ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ. ಒಂದೇ ಒಂದು ಸಲ ನೀವು ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ, ಈ ಒಂದೇ ಒಂದು ಸಲ ಹಚ್ಚಿ ನೋಡಿ, ಆಮೇಲೆ ನಮಗೆ ಮಾತಾಡ್ಬೋದು ಸರ್. ಲೈಫ್ ಟೈಮ್ ಪರಿಹಾರ ಅಂತ? ಹಾಂ ಸರ್, ಲೈಫ್ ಟೈಮ್ ಪರಿಹಾರ ಸರ್. ಆಮೇಲೆ ಬೈ 1 get 1 ಫ್ರೀ ಆಫರ್ ಕೊಡ್ತೀರಾ ಸರ್ ನೀವು? ಏನು ಇಲ್ಲ ಸರ್, ಬೈ 1 get 1 ಫ್ರೀ ಕೊಟ್ಟರು ತಗೋಬೇಡಿ ಸರ್. ಅದು ನೀರಲ್ಲಿ ಕಲರ್ ಮಿಕ್ಸ್ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ಅವರು. ಫುಲ್ ಕೆಮಿಕಲ್ ಅದು ಹಚ್ಚೋದ್ರಿಂದ ಫುಲ್ ನಿಮ್ಮ ಕೂದಲು ಮತ್ತೆ ಬೀಳುತ್ತೆ ವಿನಃ ಮತ್ತೆ ಹೊಸ ಕೂದಲು ಬರೋ ಸಾಧ್ಯನೇ ಇಲ್ಲ. ಫಸ್ಟ್ 1 ಬಾಟ್ಲು ತಗೊಳ್ಳಿ, ಸೆಕೆಂಡ್ 2 ಬಾಟ್ಲ್ ಇರುತ್ತೆ. ಜೆಂಟ್ಸ್ಗೆ ಲೇಡೀಸ್ಗೆ 1 ಬಾಟ್ಲ್ ಇರುತ್ತೆ. ಚೆನ್ನಾಗಿ ಹಚ್ಚಿ 2 ಬಾಟಲಲ್ಲಿ ಪರಿಹಾರ ಸಿಗುತ್ತೆ. 2 ಬಾಟಲಲ್ಲಿ ಲೈಫ್ ಟೈಮ್. ಮತ್ತೆ ಬೇರೆ ಯಾವ ಎಣ್ಣೆ ಹಚ್ಚಿ ಕೂದಲು ಬೀಳೋ ಸಾಧ್ಯನೇ ಇಲ್ಲ. ಯಾರಿಗೆ ದುಡ್ಡು ಕೊಡಬೇಕಾ ಅವಶ್ಯಕತೆ ಇಲ್ಲ. ನಾವೇ ಬೈಕ್ ತಗೊಂಡು ಹೋಗ್ಬಿಟ್ಟು ಕಾಡ್ರಲ್ಲಿ ಅಷ್ಟು ಗಿಡಮೂಲಿಕೆ ಸಿಗುತ್ತೋ ಅಷ್ಟೆಲ್ಲ ಗೋರ್ಕೊ ಬಂದ್ಬಿಡ್ತೀವಿ. ಆದರೂ ಮಳೆಗಾಲದಲ್ಲಿ ಮಾತ್ರ ನಮಗೆ ಗಿಡಮೂಲಿಕೆ ಸಿಗ್ತದೆ, ಬೇಸಿಗೆ ಕಾಲದಲ್ಲಿ ಸಿಗಲ್ಲ ನಮಗೆ. ನೋಡಿ, ಮಳೆಗಾಲದಲ್ಲಿ ತಗೊಂಡು ಒಣಗಿಸಿ ಅದು ಸ್ಟಾಕ್ ಮಾಡಿರೋದು. ಇವಾಗ ಮಳೆಕಾಲ ಬತ್ತು, ಮತ್ತೆ ಹೋಗಿ ತಗೊಬಂದು ಸ್ಟಾಕ್ ಬೇರೆ ಕಡೆ ಮಾಡಿರ್ತೀವಿ ನಾವು. 100% ರಿಸಲ್ಟ್. ರೀಸೆಂಟ್ ಆಗಿ ಮೋದಿ ಅವರು ನಿಮ್ಮ ಬಗ್ಗೆ ಮಾತಾಡಿದ್ರು. ಹೌದು ಸರ್. ಅದ್ರ ಬಗ್ಗೆ ಹಕ್ಕಿಪಿಕ್ಕಿ ಜನಾಂಗ ಅಂತ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ನಮ್ಮ ಮೋದಿ ಸರ್ ಅವರು. ಹೌದು, ಯಾಕಂದ್ರೆ ನಾವು ಇದೇ ಬಿಸ್ನೆಸ್ಸು ನಮ್ದು, ಆಯುರ್ವೇದಿಕ್ ಹರ್ಬಲ್. ಅದು ಆಫ್ರಿಕಾ ಹೋದ್ರೆ ಎಲ್ಲ ಗುಂಗುರು ಸ್ಪ್ರಿಂಗ್ ಕೂದಲು, ಅವ್ರಿಗೆ ಕೂದಲು ಸರಿ ಬರಲ್ಲ ಅಂತ ನಮಗೆ ಗೊತ್ತಾಯ್ತು. ಆದರೆ ನಾವು ಅಲ್ಲಿ ಬಿಸ್ನೆಸ್ ಮಾಡಕ್ಕೆ ಹೋಗಿದ್ದೋ, ಅಲ್ಲಿ ಬಿಸ್ನೆಸ್ ಒಳ್ಳೇದೇ ಆಯಿತು. ಆದರೂ ಅಲ್ಲಿ ಸ್ವಲ್ಪ ಜಗಳ ಸ್ಟಾರ್ಟ್ ಆಗೋಯ್ತು. ದೇಶ ವಿದ್ಯೆ ನಡೀತು, ಜಗಳ. ನಮಗೆ ಒಂದು ಕಡೆ ಕೂಡಾಗ್ಬಿಟ್ಟು ಮತ್ತೆ ಮೋದಿಯವರು ತುಂಬ ಸಹಾಯ ಮಾಡಿದ್ರು ನಮಗೆ. ಅವರು ಒಂದು ಕಡೆ ತಗೋಬಿಟ್ಟು ಮತ್ತೆ ನಮ್ಮ ದೇಶ ಕರ್ನಾಟಕ ಬರೋ ಹಾಗೆ ಹೆಲ್ಪ್ ಮಾಡಿದ್ರು. ತುಂಬ ಒಳ್ಳೆಯವರು ಮೋದಿ. ಸರ್, ಈಗ ಆಯಿಲ್ ರೆಡಿ ಮಾಡ್ತಾ ಇದ್ದೀರಾ ನೀವು. ಇದು ಆರ್ಡರ್ ಮಾಡೋದು ಹೆಂಗೆ ಸ್ವಲ್ಪ ತಿಳಿಸ್ಕೊಟ್ರೆ? ಸರ್, ನಮ್ಮದು ಅಂದರೆ ವೆಬ್ಸೈಟ್ನೂ ಇದೆ. ಅಮೆಝಾನ್ ಇದೆಯಾ ಸರ್? ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತಾ? ಫ್ಲಿಪ್ಕಾರ್ಟಲ್ಲಿ ಇಲ್ಲ ಸರ್. ಮತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ಲಿ ತಗೊಳ್ಳೇಬೇಡ್ದು. ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋದಲ್ಲಿ ಹೋದರೆ ತೋರಿಸೋದೆ 1/1 ಫ್ರೀ, 1/4 ಫ್ರೀ, 1 ಲೀಟ್ರ್ 10 ಲೀಟ್ರ್ 20 ಆ ಥರ ತೋರಿಸೋದೆ. ಅದೆಲ್ಲ ತಗೋಬೇಡ್ದು. ನೋಡಿ, ನಮ್ಮದು ವೆಬ್ಸೈಟ್ ಇದೆ www.adivasigurujee.com. ಇದರ ಮೇಲೆ ಹೋಗ್ಬೋದು. ಇಲ್ಲಾಂದರೆ ನಮ್ಮದು ಫೋನ್ ನಂಬರ್ ಇದೆ ನೋಡಿ, 2, 3, 4 ಫೋನ್ ನಂಬರ್ನೂ ಇದೆ. 9900095809. ಈ ನಂಬರ್ ಮೇಲೆ ಕಾಲ್ ಮಾಡಿ. ಮತ್ತು 8123149560 ಈ ನಂಬರ್ ಮೇಲೆ ಫೋನ್ ಮಾಡಿದ್ರೆ ಮನೆಗೆ ಡೈರೆಕ್ಟ್ ಕ್ಯಾಶ್ ಆನ್ ಡೆಲಿವರಿ ಆಗಿ ಬಂದುಬಿಡುತ್ತೆ. ಸರ್, ಈಗ ನಮಗೆ ಡೌಟ್ ಇರ್ತದೆ, ಆರ್ಡರ್ ಮಾಡಿರ್ತೀವಿ. ಈಗ ಡೌಟ್ ಇರೋ ಹತ್ರ ವೀಡಿಯೋ ಕಾಲ್ ಮಾಡ್ಕೊಂಡೆಲ್ಲ ಕೇಳ್ಕೊಬೋದಾ? ಹೌದು ಸರ್, ವೀಡಿಯೋ ಕಾಲ್ ಮಾಡಿ. ಇವಾಗ ಎಣ್ಣೆ ನೀವು ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಕೊಬಿಟ್ರಿ, ಮತ್ತು ನಿಮ್ಗೆ ಗೊತ್ತಾಗಿಲ್ಲ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ, ನಮಗೆ ಡೈರೆಕ್ಟಾಗಿ ವೀಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮ ಬಾಕ್ಸ್ ತೋರಿಸಿ ಅದು ನಮ್ಗೆ ಕನ್ಫರ್ಮ್ ಮಾಡಿದ್ರೆ ಆಮೇಲೆ ತೊಗೊಳ್ಳಿ ಸರ್. 100% ಗ್ಯಾರಂಟಿ. ಓಕೆ, ವಿಡಿಯೋ ಕಾಲ್ ಮಾಡ್ಕೋಬಹುದು. ಹೌದು ಸರ್, ವಿಡಿಯೋ ಕಾಲ್ ಮಾಡಿ. ನಮ್ಮ ಫೇಸ್ ಎಲ್ಲ ಇರುತ್ತೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಾವೇ ಇರ್ತೀವಿ ಆಫೀಸಲ್ಲಿ. ನಮಗೆ ವಿಡಿಯೋ ಕಾಲ್ ಮಾಡಿ ನೋಡ್ಬೋದು ನೀವು.
1 2 3 4 ಜನ ಇರ್ತೀವಿ. ಹೌದು, ಹೌದು, Video ಹೌದು. call ನಾವೆಲ್ಲ Okay. ತಗೊಳ್ತೀವಿ ವಿಡಿಯೋ ಕಾಲ್. ಆಮೇಲೆ ಸರ್ ನಮ್ಮ ಫೋಕಸ್ ಯೂಟ್ಯೂಬ್ ಚಾನಲ್ ಇಂದ ನೋಡಿದವ್ರಿಗೆ ಏನಾದ್ರು ಆಫರ್ ಕೊಡ್ತೀರಾ ಸರ್ ಸ್ವಲ್ಪ ಓಕೆ ಸರ್, 10% ಡಿಸ್ಕೌಂಟ್ ಕೊಡ್ತೀವಿ ಸರ್. ಚಾನಲ್ ಕಡೆಯಿಂದ? ಹೌದು ಸರ್, ಚಾನಲ್ ಹೆಸರು ಹೇಳಬೇಕು. ಮತ್ತು ಈ ಚಾನಲಿಂದ ನೋಡಿದ್ದೀವಿ, ನಿಮಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರೆ 100% ನಿಮಗೆ 10% ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ನೋಡಿ ವೀಕ್ಷಕರೇ, 2-3 ತಿಂಗಳಿಗೆ ಹೇರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಮಲ್ಲೂ ಯಾರಾದ್ರು ನೋಡ್ತಾ ಇರೋರಲ್ಲಿ ಹೇರ್ಸ್ ತುಂಬ ವೀಕ್ ಆಗಿದ್ದರೆ ಈ ಆಯಿಲ್ನ ತಗೊಂಡು ಸ್ವಲ್ಪ ಯೂಸ್ ಮಾಡಿ, ಬೆನಿಫಿಟ್ ಆಗುತ್ತೆ. ನೋಡಿ 2-3 ತಿಂಗಳಿಗೆಲ್ಲ ಹೇರ್ ಎಷ್ಟು ಚೆನ್ನಾಗಿ ಬಂದಿದೆ. ಮುಟ್ಟು ನೋಡಿದ್ರೆ ನೋಡಿ ಎಷ್ಟು ಸ್ಮೂತ್ ಆಗೈತೆ, ಎಷ್ಟು ಥಿಕ್ ಆಗೈತೆ. ತುಂಬ ಥಿಕ್ಕಾಗಿ ರೇಷ್ಮೆ ಥರ ಇದೆ ಕೂದಲು. ಆದಿವಾಸಿ ಗುರು.com